ಹಲೋ ಗೈಸ್, ಎಲ್ಲರಿಗೆ ನಮಸ್ಕಾರ, ಎಲ್ಲರಿಗೆ ಸ್ವಾಗತ. ಹಾಗೆ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇದು ನನ್ನ ಫಸ್ಟ್ ಟೈಮ್ ಕನ್ನಡ ವ್ಲಾಗ್. ಹಾಗೆ ಇದರಲ್ಲಿ ತುಳು ಲ್ಯಾಂಗ್ವೇಜ್ ಮಿಕ್ಸ್ ಆಗ್ಬೋದು. ಹಾಗೆ ನಾವು ಇವತ್ತೊಂದು ಕುಟ್ಟಿ ಎಕ್ಸ್ಪೆರಿಮೆಂಟ್ ಮಾಡೋದು. ಯಾವ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೇನೆ. ಶುಗರ್ ಮತ್ತು ಸೋಡಾ ಪೌಡರ್ ಗೊತ್ತುಂಟು ನಿಮಗೆ, ಇಡ್ಲಿಗೆಲ್ಲ ಹಾಕ್ತಾರೆ ಸೋಡಾ ಪೌಡರ್. ಅದನ್ನು ಎರಡು ಮಿಕ್ಸ್ ಮಾಡಿ ಅದಕ್ಕೆ ಬೆಂಕಿ ಕೊಟ್ರೆ ಏನು ಆಗುತ್ತದೆ ಅಂತ ಇವತ್ತು ಒಂದು ಕುಟ್ಟಿ ಎಕ್ಸ್ಪೆರಿಮೆಂಟ್ ಗೈಸ್. ಹಾಗೆ ನಾವು ಹೋಗಿ ಕುಟ್ಟಿ ಎಕ್ಸ್ಪೆರಿಮೆಂಟ್ ಮಾಡುವ ಗೈಸ್. ಬಟ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡುವ. ಯಾವ ಎಕ್ಸ್ಪೆರಿಮೆಂಟ್ ಅಂದ್ರೆ ಸೋಡಾ ಪೌಡರ್ ಮತ್ತು ಶುಗರ್ ಸೇರಿಸಿದರೆ, ಸಕ್ಕರೆ ಸೇರಿಸಿದರೆ ಏನು ಆಗುತ್ತದೆ, ಫೈರ್ ಕೊಟ್ಟರೆ ಏನಾಗುತ್ತದೆ ಅಂತ ಎಕ್ಸ್ಪೆರಿಮೆಂಟ್. ಸೋಡಾದ ಪೌಡರ್ ಅಂದ್ರೆ ಗೋಳಿ ಬಜೆಗೆ ಇಡ್ಲಿಗೆಲ್ಲ ಹಾಕ್ತಾರೆ ಅದು. ಈ ಸೋಡಾದ ಪೌಡರ್ ತಕೊಳ್ಳಿ, ಇದಕ್ಕೆ 10 ರೂಪಾಯಿ ಬರ್ತದೆ. ಇಷ್ಟೆಲ್ಲ ಬೇಡ, ಸ್ವಲ್ಪ ಇದ್ರೆ ಸಾಕು. ಮತ್ತೆ ಸ್ವಲ್ಪ ಉಡಿ ಮಾಡಿದ ಸಕ್ಕರೆ ಬೇಕು. ಸಕ್ಕರೆಯನ್ನು ಈ ಟೈಲಿಸ್ ಉಂಟಲ್ಲ ಇದಕ್ಕೆ ಸ್ವಲ್ಪ ಹಾಕಿ, ತುಂಬಾ ಹಾಕಬೇಡಿ, ಸ್ವಲ್ಪ ಹಾಕಬೇಕು. ಸ್ವಲ್ಪ ಅಂದ್ರೆ ಸ್ವಲ್ಪ. ಮತ್ತೆ ಇದನ್ನು ಪ್ಯಾಕೆಟ್ ಅನ್ನು ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ. ನಮ್ಮ ಸೋಡಾದ ಪೌಡರ್, ಸೋಡಾ ಕರಬು ಇದನ್ನು ಇದಕ್ಕೆ ಮಿಕ್ಸ್ ಮಾಡುವ ಗೈಸ್. ಬನ್ನಿ, ಅದಕ್ಕೆ ಫಸ್ಟ್ ಈ ಪ್ಯಾಕೆಟ್ ಅನ್ನು ಕಟ್ ಮಾಡಬೇಕು. ಹಲೋ ಗೈಸ್, ನಮ್ಮ ಸೋಡಾದ ಪೌಡರ್ ಅನ್ನು ಕಟ್ ಮಾಡಿ ಆಯ್ತು. ಸೋಡಾದ ಪೌಡರ್ ಪ್ಯಾಕೆಟ್ ಕಟ್ ಮಾಡಿ ಆಯ್ತು. ಸ್ವಲ್ಪ ಹಾಕಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಹಾಕಿ ಮತ್ತೆ ಒಂದು ಚಮಚ ತಕೊಂಡು ಅದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಅದು ಮಿಕ್ಸ್ ಆಗಬೇಕು, ಆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಮತ್ತೆ ಒಂದು ಲೈಟ್ರ್ ತಕೊಳ್ಳಿ. ಲೈಟ್ರ್ ಗೊತ್ತುಂಟಾ? ಲೈಟ್ರ್ ಈಗ ಒತ್ತಿಸಿ ಏನಾಗ್ತದೆ ನೋಡುವ. ನೋಡಿ, ಅದು ಗಾಳಿಗೆ ಹೋಯಿತು.